ಆರಾಧನಾ ನಮನ ಆರಾಧನಾ ನಮನ ಆರಾಧ್ಯಕ್ಕೆ ಅಭಿಜಾತಕ್ಕೆ ಆರಾಧನಾ ನಮನ ಆರಾಧನಾ ನಮನ ಕರುಣಾ ಸಾಗರ ನೀನಾಗಿಯೇ ಆ ಕರುಣೆಯ ತೋರಲು ನೀ ಬಂದಿಯೇ ಓ ದೇವಾ ಗುರುದೇವಾ ಓ ದೇವಾ ಗುರುದೇವಾ ನಮನ ನಮನ ಗುರು ನಿನಗೆ ನಮನ ನಮನ ಗುರು ನಿನಗೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸಹೋದರಿಯರೇ, ದೇವರ ತಾಳ್ಮೆ ಮಾನವನ ಪರಿವರ್ತನೆಗಿರುವ ಸದಾವಕಾಶ. ಇಂದಿನ ದೈವಾರಾಧನ ವಿಧಿಯು ನಮಗೆ ದೇವರ ಆಶ್ರಯದಲ್ಲಿ ಒಳ್ಳೆಯ ಬೆಳೆಯಾಗಲು ಕರೆ ನೀಡುತ್ತದೆ. ಈ ಜಗತ್ತಿನಲ್ಲಿ ದೇವರು ನಮ್ಮನ್ನು ಒಳ್ಳೆಯ ಉದ್ದೇಶಕ್ಕಾಗಿ ಸೃಷ್ಟಿಸಿದ್ದಾರೆ. ನಮ್ಮಲ್ಲಿ ಮೊಳಕೆ ಒಡೆದ ಕೆಟ್ಟ ಗುಣಗಳೆಂಬ ಕಳೆಗಳು ದೇವರು ನಮಗಿತ್ತ ಉತ್ತಮ ವ್ಯಕ್ತಿತ್ವವನ್ನು ಉಜ್ವಲಗೊಳಿಸಲು ಸಹಕರಿಸುವುದಿಲ್ಲ. ಆದರೆ ದೇವರು ತಾಳ್ಮೆಯಿಂದ ನಮ್ಮ ಬೆಳವಣಿಗೆಯನ್ನು ಕಾಣಬಯಸುತ್ತಾರೆ. ಯಾವಾಗ ನಾವು ದೇವರ ವಾಕ್ಯದಂತೆ ಅವರ ಪಥದಲ್ಲಿ ನಡೆಯುತ್ತೇವೆಯೋ ಆಗ ಕೆಟ್ಟ ಕಳೆಗಳು ಜೊತೆಗಿದ್ದರೂ ನಮ್ಮ ಏಕಾಗ್ರತೆ ದೇವರ ಮೇಲಿರುತ್ತದೆ ಮತ್ತು ದೇವರು ಆ ಎಲ್ಲ ಕೆಟ್ಟತನವನ್ನು ಸುಟ್ಟು ಹಾಕಿ ನಮ್ಮನ್ನು ಉದ್ಧರಿಸುವರು. ಈ ವಿಶೇಷ ಕೃಪೆಗಾಗಿ ಈ ದಿವ್ಯ ಬಲಿಪೂಜೆಯ ವೇಳೆಯಲ್ಲಿ ಪ್ರಾರ್ಥಿಸೋಣ. ಸಹೋದರ ಸಹೋದರಿಯರೇ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಒಟ್ಟಾಗಿ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಪ್ರಾರ್ಥಿಸೋಣ. ದೇವರೇ, ಪುಣ್ಯ ಜೀವನದ ಆದರ್ಶ ವ್ಯಕ್ತಿಗಳು ಧರ್ಮಸಭೆಯಲ್ಲಿ ನಿರಂತರವಾಗಿ ಉದಯಿಸುವಂತೆ ಮಾಡುತ್ತೀರಿ. ಆತ್ಮಗಳ ರಕ್ಷಣಾ ಕಾರ್ಯದಲ್ಲಿ ಅತ್ಯಂತ ಶ್ರದ್ಧೆಯಿಂದ ದುಡಿದ ಧರ್ಮಾಧ್ಯಕ್ಷ ಸಂತ ಅಲ್ಫೋನ್ಸ್ ಮರಿಯ ಲಿಗೊರಿ ಅವರ ಹೆಜ್ಜೆಗಳಲ್ಲಿ ಸಾಗುತ್ತಾ ಅವರು ಪಡೆದ ಸ್ವರ್ಗದ ಅದೇ ಸಂಭಾವನೆಯನ್ನು ನಾವು ಪಡೆಯುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಗೂ ಜೀವಿಸಿ ಆಳುವ
ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಗುಡಾರದೊಳಕ್ಕೆ ಹೋಗುವ ತನಕ ಅವನ ಹಿಂದೆ ನೋಡುತ್ತಿದ್ದರು. ಮೋಶೆ ಗುಡಾರದೊಳಕ್ಕೆ ಹೋದ ಕೂಡಲೇ ಮೇಘಸ್ತಂಭವೊಂದು ಇಳಿದು ಆ ಗುಡಾರದ ಬಾಗಿಲಲ್ಲಿ ನಿಲ್ಲುತ್ತಿತ್ತು. ಆಗ ಮೋಶೆಯ ಸಂಗಡ ಸರ್ವೇಶ್ವರ ಮಾತನಾಡುತ್ತಿದ್ದರು. ಆ ಮೇಘಸ್ತಂಭ ಗುಡಾರದ ಬಾಗಿಲಲ್ಲಿ ನಿಲ್ಲುವುದನ್ನು ಜನರೆಲ್ಲರೂ ನೋಡಿ ಎದ್ದು ನಿಂತು ತಮ್ಮ ತಮ್ಮ ಡೇರೆಗಳ ಬಾಗಿಲಲ್ಲೇ ಅಡ್ಡ ಬೀಳುತ್ತಿದ್ದರು. ಒಬ್ಬ ಮನುಷ್ಯ ತನ್ನ ಗೆಳೆಯನೊಡನೆ ಹೇಗೆ ಮಾತನಾಡುತ್ತಾನೋ ಹಾಗೆಯೇ ಸರ್ವೇಶ್ವರ ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತನಾಡುತ್ತಿದ್ದರು. ತರುವಾಯ ಮೋಶೆ ಪಾಳೆಯಕ್ಕೆ ಮರಳಿ ಬರುತ್ತಿದ್ದನು. ಆದರೆ ನೂನನ ಮಗನಾದ ಯೆಹೋಶುವ ಎಂಬ ಹೆಸರುಳ್ಳ ಯುವಕನೊಬ್ಬನು ಮೋಶೆಯ ಶಿಷ್ಯನಾಗಿ ಆ ಗುಡಾರದಲ್ಲೇ ಇರುತ್ತಿದ್ದನು. ಅದನ್ನು ಬಿಟ್ಟು ಹೋಗುತ್ತಿರಲಿಲ್ಲ. ಸರ್ವೇಶ್ವರ ಸ್ವಾಮಿ ಸಿನಾಯ್ ಬೆಟ್ಟದ ಮೇಲೆ ಮೇಘವ್ರತರಾಗಿ ಇಳಿದು ಬಂದು ಮೋಶೆಯ ಹತ್ತಿರ ನಿಂತು ಸರ್ವೇಶ್ವರ ಎಂಬ ತಮ್ಮ ನಾಮವನ್ನು ಪ್ರಕಟಿಸಿದರು. ಸರ್ವೇಶ್ವರ ಅವನ ಎದುರಿನಲ್ಲಿ ಹಾದು ಹೋಗುತ್ತಾ ಹೀಗೆಂದು ಪ್ರಕಟಿಸಿದರು: ಸರ್ವೇಶ್ವರನು ಕರುಣಾಮಯನು, ದಯಾಳು ದೇವನು, ತಟ್ಟನೆ ಸಿಟ್ಟುಗೊಳ್ಳವದ್ದವನು, ಪ್ರೀತಿ ಪಾತ್ರನು, ನಂಬಿಗಸ್ತನು, ಸಾವಿರಾರು ತಲೆವರೆಗಳು ಅಚಲ ಪ್ರೀತಿ ತೋರುವನು, ದೋಷಾಪರಾಧಗಳನ್ನು ಪಾಪಗಳನ್ನು ಕ್ಷಮಿಸುವವನು, ಆದರೂ ತಪ್ಪಿತಸ್ಥರನ್ನು ಶಿಕ್ಷಿಸದೆ ಬಿಡದವನು, ಹೆತ್ತವರ ದೋಷ ಪರಿಣಾಮಗಳನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೂ ಬರಮಾಡುವವನು. ಕೂಡಲೇ ಮೋಶೆ ನೆಲದ ಮೇಲೆ ಅಡ್ಡಬಿದ್ದು ನಮಸ್ಕರಿಸಿ, ಸ್ವಾಮಿ ಸರ್ವೇಶ್ವರ, ನಿಮ್ಮ ಅನುಗ್ರಹ ನಮಗೆ ದೊರಕಿದಾದರೆ ತಾವೇ ನಮ್ಮ ಜೊತೆಯಲ್ಲಿ ಬರಬೇಕು. ನಮ್ಮ ಜನರು ಹಠಮಾರಿಗಳು, ಆದರೂ ತಾವು ನಮ್ಮ ಪಾಪಗಳನ್ನು ಅಧರ್ಮಗಳನ್ನು ಕ್ಷಮಿಸಿ ನಿಮ್ಮ ಜನರಾಗುವಂತೆ ನಮ್ಮನ್ನು ಸ್ವೀಕರಿಸಿ ಎಂದು ಪ್ರಾರ್ಥಿಸಿದನು. ಮೋಶೆ ಆ ಬೆಟ್ಟದಲ್ಲಿ 40 ದಿನ ಹಗಲಿರುಳು ಅನ್ನಪಾನವಿಲ್ಲದೆ ಮನೆಗೆ ಬಂದರು. ಶಿಷ್ಯರು ಅವರ ಬಳಿಗೆ ಬಂದು, ಹೊಲದಲ್ಲಿ ಬಿತ್ತಲಾದ ಕಳೆಗಳ ಸಾಮರ್ಥ್ಯವನ್ನು ನಮಗೆ ವಿವರಿಸಿರಿ ಎಂದು ಕೇಳಿಕೊಂಡರು. ಅದಕ್ಕೆ ಯೇಸು, ಒಳ್ಳೆಯ ಗೋಧಿಯನ್ನು ಬಿತ್ತುವವನು ಎಂದರೆ ನರಪುತ್ರನು. ಹೊಲವೇ ಈ ಲೋಕ. ಒಳ್ಳೆಯ ಕಾಳುಗಳೇ ಶ್ರೀ ಸಾಮ್ರಾಜ್ಯದ ಮಕ್ಕಳು, ಕಳೆಗಳೇ ಕೇಡಿಗನ ಮಕ್ಕಳು. ಆ ಕಳೆಗಳನ್ನು ಬಿತ್ತಿದ ವೈರಿಯೇ ಪಿಶಾಚಿ, ಸುಗ್ಗಿಯೇ ಕಾಲಾಂತ್ಯ. ಕೊಯ್ಲುಗಾರರೇ ದೇವದೂತರು. ಕಳೆಗಳನ್ನು ಕಿತ್ತು ಬೆಂಕಿಯಲ್ಲಿ ಸುಟ್ಟು ಹಾಕಿದಂತೆ ಕಾಲಾಂತ್ಯದಲ್ಲಿ ನಡೆಯುವುದು. ನರಪುತ್ರನು ತನ್ನ ದೂತರನ್ನು ಕಳಿಸುವವನು. ಅವರು ಆತನ ರಾಜ್ಯದಿಂದ ಪಾಪಕ್ಕೆ ಕಾರಣವಾದುದೆಲ್ಲವನ್ನು ಮತ್ತು ದುಷ್ಕರ್ಮಿಗಳೆಲ್ಲರನ್ನು ಒಟ್ಟುಗೂಡಿಸಿ ಅಗ್ನಿಕುಂಡದಲ್ಲಿ ಹಾಕುವರು. ಅಲ್ಲಿ ಅವರು ಕಟಕಟನೆ ಹಲ್ಲು ಕಡಿದುಕೊಂಡು ಗೋಳಾಡುವರು. ಸದ್ಧರ್ಮಿಗಳು ತಮ್ಮ ತಂದೆಯ ಸಾಮ್ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ಕಿವಿಯುಳ್ಳವರು ಕೇಳಿಸಿಕೊಳ್ಳಿರಿ. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಮಗೆ ಸ್ತುತಿ ಸಲ್ಲಲಿ. ಪ್ರಿಯ ಸಹೋದರ ಸಹೋದರಿಯರೇ, ಖಂಡಿತವಾಗಿಯೂ ಒಂದಲ್ಲ ಒಂದು ಸಲ ಈ ಪ್ರಪಂಚದಲ್ಲಿರುವ ಕೆಟ್ಟತನವನ್ನು ನೋಡಿ ದೇವರು ಇನ್ನೂ ಯಾಕೆ ಕೆಟ್ಟತನವನ್ನು ಬೆಳೆಯಲು ಬಿಡುತ್ತಾರೆ, ಯಾಕೆ ಕೆಟ್ಟತನ ಈ ಪ್ರಪಂಚದಲ್ಲಿ ಇದೆ ಎಂಬ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬಂದಿರಬಹುದು, ಬರಲೇಬೇಕು, ಬರ್ತದೆ. ಖಂಡಿತವಾಗಿಯೂ ಕೆಟ್ಟತನ ಅದರ ಸಂಪೂರ್ಣ ಬೆಳವಣಿಗೆಯಲ್ಲಿ ಬರುವುದಿಲ್ಲ. ಇವತ್ತಿನ ಯೇಸು ಸ್ವಾಮಿಯ ವಿವರಣದಂತೆ ಆ ಸಾಮರ್ಥ್ಯವನ್ನು ವಿವರಿಸ್ತಾರೆ. ಒಂದು ಸಣ್ಣ ಕಳೆಯ ಸಣ್ಣ ಮೊಳಕೆಯೊಡನೆ, ಸಣ್ಣ ಬೀಜದೊಡನೆ ಬರುತ್ತದೆ.
ಆ ಕೆಟ್ಟತನ ಹೊರಗಿನ ಇರಬೇಕಂತ ಇಲ್ಲ, ನಮ್ಮಲ್ಲಿ ಕೂಡ ಒಂದು ಸಣ್ಣ ರೀತಿಯಲ್ಲಿ ಪ್ರಾರಂಭವಾಗುವುದು. ಒಳ್ಳೆಯತನ ಕೂಡ ಅಷ್ಟೇ, ಕೆಟ್ಟತನ ಕೂಡ ಅಷ್ಟೇ. ಸಣ್ಣ ರೀತಿಯಲ್ಲಿ ಪ್ರಾರಂಭವಾಗುವುದು, ನಂತರ ಅದರ ಮೇಲೆ ಯಾವುದೇ ರೀತಿಯ ಕಂಟ್ರೋಲ್ ಇಲ್ಲದಂತೆ ಅದು ವಿಸ್ತಾರಗೊಳ್ಳುತ್ತದೆ. ನನಗೊಂದು ನೆನಪಿದೆ, ನಾನು ಚಿಕ್ಕವನಿರುವಾಗ 2ನೇ ಕ್ಲಾಸ 3ನೇ ಕ್ಲಾಸಲ್ಲಿ ಶಾಲೆಗೆ ಹೋಗ್ತಾ ಇರುವಾಗ ಚಿಕ್ಕ ಮಕ್ಕಳನ್ನೇ ಮಕ್ಕಳಲ್ಲಿ ಇರುವಂಥ ಕುತೂಹಲ, ಕೈಯಲ್ಲಿ ಒಂದು ಬೆಂಕಿ ಪೆಟ್ಟಿಗೆ ತಗೊಂಡು ಒಣಗಿದಂಥ ಪೊದೆಗೆ ಬೆಂಕಿ ಕೊಟ್ಟರೆ ಏನಾಗ್ತದೆ, ಬೆಂಕಿ ಕೊಟ್ಟು ಹೊತ್ತಿಕೊಂಡಿತು. ತಕ್ಷಣ ಅದನ್ನು ನಾವು ನಂದಿಸಿದೆವು. ಸ್ವಲ್ಪ ಹೊತ್ತಿನ ನಂತರ ಪುನಃ ಬೆಂಕಿ ಕೊಟ್ಟೆವು, ನಂದಿಸಿದೆವು. 3ನೇ ಸಲ ಬೆಂಕಿ ಕೊಟ್ಟಾಗ ಯಾಕೆ ಅಷ್ಟು ಬೇಗ ನಂದಿಸಬೇಕು, ಸ್ವಲ್ಪ ಉರಿಯಲಿ, ಸ್ವಲ್ಪ ಉರಿಲಿಕ್ಕೆ ಬಿಟ್ಟು ಅದರ ನಂತರ ನಮಗೆ ನಂದಿಸಲಿಕ್ಕೆ ಆಗಿಲ್ಲ, ಎಲ್ಲ ಬಿಟ್ಟು ಓಡಿ ಹೋದೆವು. ಕೆಟ್ಟತನವನ್ನು ಯಾವುದೇ ವಿಷಯವನ್ನಾಗಲಿ ಅದು ಸ್ವಲ್ಪ ಚಿಕ್ಕದಿರುವಾಗ ನಂದಿಸಲಿಕ್ಕೆ, ಅದನ್ನು ತೆಗೆಯಲಿಕ್ಕೆ ಸಲೀಸು. ಅದೇ ಸ್ವಲ್ಪ ಬೆಳೆದರೆ ಅದು ಬೆಂಕಿಯಂತೆ ಆ ವ್ಯಕ್ತಿಯನ್ನು ಆಹುತಿ ತಗೊಳ್ತದೆ. ಅದಕ್ಕಾಗಿ ಮೊದಲನೇ ವಿಷಯ ನಾವು ಯೋಚಿಸಬೇಕು, ಆ ಕೆಟ್ಟತನ ಖಂಡಿತವಾಗಿಯೂ ದೊಡ್ಡ ಮರವಾಗಿ ಬೆಳೆಯದಂತೆ ನಮ್ಮ ಜೀವನದಲ್ಲಿ ಅದನ್ನು ನಾವು ಯಾವಾಗ ಕಿತ್ತೊಗೆಯಲು ಶಕ್ತರಾಗುತ್ತವೆ ಅದನ್ನು ಕಿತ್ತೊಗೆಯಬೇಕು. ಯಾಕಂದರೆ ಅದಕ್ಕೆ ಒಂದು ಅಂತ್ಯಕಾಲವಿದೆ. ಇವತ್ತಿನ ಸಾಮತಿಲಿ ಪ್ರಭು ಯೇಸುವಿನ ವಿವರಣೆಯಂತೆ ಪ್ರಪಂಚದ ಅಂತ್ಯಕಾಲದಲ್ಲಿ ಆ ವ್ಯಕ್ತಿಯ ಅಂತ್ಯವಾಗುವುದು, ದೇವರ ಸಾಮ್ರಾಜ್ಯವನ್ನು ಆ ವ್ಯಕ್ತಿ ಸೇರಲಾರ. ಎರಡನೇದಾಗಿ, ಇಂದಿನ ಮೊದಲನೇ ವಾಚನದಲ್ಲಿ ನಾವು ಆಲಿಸಿದಂತೆ ನಮಗೆ ಯಾವಾಗಲೂ ಎಲ್ಲ ವಿಷಯಗಳನ್ನು ವೈಭವೀಕೃತಗೊಳಿಸುವುದು ಒಂದು ಆಶೆ. ಇಂದಿನ ಮೊದಲನೇ ವಾಚನದಲ್ಲಿ ಮೋಶೆಯು ಸರ್ವೇಶ್ವರ ದೇವರನ್ನು ಒಬ್ಬ ಗೆಳೆಯನಂತೆ ಪರಸ್ಪರ ಪ್ರೀತಿಯಿಂದ ಸಲುಗೆಯಿಂದ ಇರುವುದನ್ನು ನಾವು ನೋಡುತ್ತೇವೆ. ಸರ್ವೇಶ್ವರ ಸ್ವಾಮಿ ಒಬ್ಬ ಹುಲು ಮನುಜ ಮೋಶೆಗೆ ಅಷ್ಟು ಸಲುಗೆಯಿಂದ ಇರಲು ಕಾರಣವೇನು? ಸಾಧ್ಯವೇ? ಸರ್ವೇಶ್ವರ ದೇವರಿಗೆ ಏನಾದರೂ ಒಂದು ಮುಖವಿತ್ತೆ? ಮನುಜರಾಗೆ ಅವರನ್ನು ಸರ್ವೇಶ್ವರ ದೇವರನ್ನು ವಿವರಿಸಿದ್ದಾರೆ. ಅದನ್ನು ವಿವರಿಸಲಿಕ್ಕೆ ಎಷ್ಟು ದೇವರು ಮೋಶೆಯನ್ನು ಅಂತೆ ಇಸ್ರಾಯೇಲಿತರನ್ನು ಪ್ರೀತಿಸಿದರು, ಮನುಷ್ಯರನ್ನು ಪ್ರೀತಿಸಿದರು ಎಂಬ ಸಾಂಕೇತಿಕವಾಗಿ ಅಲ್ಲಿ ಕೊಟ್ಟಿದ್ದಾರೆ ಅಷ್ಟೆ. ನಾವು ಖಂಡಿತವಾಗಿಯೂ ಆ ದೇವರ ಹತ್ತಿರ ನಾವು ಹೋಗಲು ಪ್ರಯತ್ನಿಸ್ತೇವೆ ಹೌದು. ಆದರೆ ಏನು ವೈಭವೀಕೃತಗೊಳಿಸಿದ ಇಂದಿನ ಮೊದಲನೇ ವಾಚನದಲ್ಲಿ ಅದು ಖಂಡಿತವಾಗಿಯೂ ಮೊದಲ ಹೆಜ್ಜೆಯಾಗಿ ಪರಿಣಮಿಸಿದರು. ಅದು ಆ ಗೆಳೆತನದ ಅಂತ್ಯದಲ್ಲಿ ಆ ವೈಭವೀಕೃತಗೊಳಿಸಿದಂಥ ಒಂದು ಫ್ರೆಂಡ್ಶಿಪ್ ಖಂಡಿತವಾಗಿಯೂ ಮನುಷ್ಯನಿಗೆ ಸಿಗುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ನಾವು ಪ್ರಪಂಚದಲ್ಲಿ ನೋಡಬೇಕಾದರೆ ಸಾಕಷ್ಟು ಕೆಟ್ಟತನ ಎಷ್ಟು ಪ್ರಚಾರಗೊಳ್ಳುತ್ತಾ ಇದೆ. ಅದನ್ನು ನೋಡಿದಾಗ ಮನುಷ್ಯರು ಇಂಥ ಕೆಲಸಗಳನ್ನು ಮಾಡಲು ಸಾಧ್ಯವೇ ಎಂಬ ಒಂದು ಪ್ರಶ್ನೆ ನಮ್ಮ ಮನಸ್ಸಿಗೆ ಬರುತ್ತದೆ. ನಾವು ಖಂಡಿತವಾಗಿಯೂ ಅದನ್ನು ಸೈತಾನನ ಮೇಲೆ, ಪಿಶಾಚಿಯ ಮೇಲೆ ಹಾಕ್ತೇವೆ. ಮೊನ್ನೆ ಒಂದು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಇತ್ತು, ಮ್ಯಾನ್ ಕಮಿಟ್ಸ್ ಆಲ್ ದ ಈವಿಲ್ ಡೀಡ್ಸ್ ಆ್ಯಂಡ್ ದೇ ಪುಟ್ ಇಟ್ ಆನ್ ಮೈ ಹೆಡ್. ಕೆಳಗೆ ಲೂಸಿಫರ್ ಅಂತ ಹಾಕಿದ್ದಾನೆ. ಮನುಷ್ಯರೆಲ್ಲ ಕೆಟ್ಟತನವನ್ನು ಹಾಕ್ತಾರೆ, ನನ್ನ ತಲೆ ಮೇಲೆ ಅದನ್ನು ಹೊರಿಸಲಾಗುತ್ತದೆ ಎಂದು ಸೈತಾನ ಫೇಸ್ಬುಕ್ಕಲ್ಲಿ ಹಾಕುವಂಥದ್ದು. ಅಂದರೆ ಸಾಕಷ್ಟು ಸಲ ನಾವು ಕೆಟ್ಟತನವನ್ನು ಮಾಡುತ್ತೇವೆ, ಪಿಶಾಚಿ ನಮ್ಮನ್ನು ಮಾಡಿಸಿದ್ದು, ಸೈತಾನ ನನ್ನ ಮುಖಾಂತರ ಮಾಡಿಸಿದೆಂಬ ಹೊರೆ ಇನ್ನೊಬ್ಬರ ಮೇಲೆ ಹಾಕುತ್ತೇವೆ. ನಾನು ಸೈತಾನ ಇಲ್ಲ, ಅದನ್ನು ಮಾಡಿಸಿದಲ್ಲ ಅಂತ ಹೇಳುವುದಿಲ್ಲ. ಆದರೆ ನಮಗೆ ಕೆಟ್ಟತನ ಮಾಡಲಿಕ್ಕೂ ಅವಕಾಶ ಉಂಟು, ಒಳ್ಳೆತನ ಮಾಡೋಕ್ಕೂ ಅಧಿಕಾರ ಉಂಟು, ಅವಕಾಶ ಉಂಟು. ಯಾವಾಗ ನಾವು ಒಳ್ಳೆತನವನ್ನು ಆರಿಸುತ್ತೇವೆ, ಒಳ್ಳೆಯವರಾಗಿ ಬದುಕಲು ಸಾಧ್ಯವಿದೆ. ಕೆಟ್ಟತನ ನಮಗೆ ಖಂಡಿತವಾಗಿಯೂ ಮಾಡಲು ಅವಕಾಶ ಉಂಟು, ಮಾಡದಂತೆ ಇರಲು ಅವಕಾಶ ಉಂಟು. ಕೊನೆಯದಾಗಿ ಇಂದು ನಾವು ಅಲ್ಫೋನ್ಸ್ ಲಿಗರಿ ಎಂಬ ಸಂತರನ್ನು ಸ್ಮರಿಸುತ್ತೇವೆ. ಇವರು 1697ರಲ್ಲಿ ಇಟಲಿ ದೇಶದಲ್ಲಿ ಜನಿಸಿದವರು. ಒಬ್ಬ ಲಾಯರ್ ಆಗಿ ಸನದ ಪಡೆದವರು. ಆದರೆ ತದನಂತರ ಯಾಜಕರಾದರು, ಪ್ರವಚನೆಯಲ್ಲಿ ತುಂಬ ಪಳಗಿದವರು.
ಮಾರಲ್ ಥಿಯಾಲಜಿ ಅಂದರೆ ನೈತಿಕ ದೈವಶಾಸ್ತ್ರದಲ್ಲಿ ಪಾಂಡಿತ್ಯವನ್ನು ಪಡೆದು ಅವರು ನೈತಿಕ ದೈವಶಾಸ್ತ್ರದಲ್ಲಿ ಒಬ್ಬ ಪಿತಾಮಹ ಎಂಬಂತೆ ಕರೆಯಲ್ಪಡುತ್ತಾರೆ. ರಿಡೆಂಪ್ಟರಿಸ್ಟ್ ಸಮುದಾಯದ ಸ್ಥಾಪಕರಾದ ಅವರು ಪ್ರತ್ಯೇಕವಾಗಿ ಜನರಿಗೆ ಒಳ್ಳೆತನವನ್ನು, ಮೊರಾಲಿಟಿ, ನೈತಿಕತೆಯನ್ನು ಕಲಿಸಲು ಪ್ರಯತ್ನಿಸಿದರು. ಇವರ ಸಾನ್ನಿಧ್ಯದಲ್ಲಿ ಪ್ರತ್ಯೇಕವಾಗಿ ಇವರನ್ನು ನಾವು ಸ್ಮರಿಸುವಾಗ ನಮಗೂ ನೈತಿಕತೆಯಲ್ಲಿ ನಡೆಯಲು ಬೇಕಾದ ಕೃಪಾ ವರಗಳನ್ನು ಸರ್ವೇಶ್ವರ ಕರುಣಿಸಲೆಂದು ಈ ಬಲಿಪೂಜೆ ಮುಖಾಂತರ ನಾವು ಬೇಡಿಕೊಳ್ಳೋಣ. ಆಮೇಲೆ ಪ್ರೀತಿಯ ಕಾಣಿಕೆಗಳನ್ನು ಪ್ರಭುವೇ ನಾ ತಂದಿಹೇನು, ನೀ ನೀಡಿದ ಜೀವನವನ್ನು ನಿನಗೆಂದೇ ಅರ್ಪಿಪೆನು. ಸ್ವೀಕರಿಸೋ ದೇವಾ, ಸ್ವೀಕರಿಸೋ ಜೀವಾ, ನನ್ನ ತನುವ ಮನವ ನೀಡುವೆನು ನಿನಗೆ ದೇವಾ. ಸ್ವೀಕರಿಸೋ ದೇವಾ, ಸ್ವೀಕರಿಸೋ ಜೀವಾ, ನನ್ನ ತನುವ ಮನವ ನೀಡುವೆನು ನಿನಗೆ ದೇವಾ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ದೇವಪಿತನಿಗೆ ಒಪ್ಪಿಗೆ ಆಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿಯಾಗುವ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ದೇವರೇ, ಸಂತ ಅಲ್ಫೋನ್ಸ್ ಮರಿಯಲಿಗೊರಿ ಅವರು ಈ ರಹಸ್ಯಗಳನ್ನು ಆಚರಿಸುತ್ತಾ ತಮ್ಮನ್ನೇ ನಿಮಗೆ ಪವಿತ್ರ ಬಲಿಯನ್ನಾಗಿ ಸಮರ್ಪೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಸಂತರ ಸಮೂಹದಲ್ಲಿ ನಿಮಗೆ ಸ್ತುತಿ ಸಲ್ಲುತ್ತದೆ. ಅವರ ಪುಣ್ಯ ಫಲಗಳನ್ನು ನೀವು ಸನ್ಮಾನಿಸುವಾಗ ನಿಮ್ಮ ಕೊಡುಗೆಗಳನ್ನೇ ಸನ್ಮಾನಿಸುತ್ತೀರಿ. ಅವರ ಪುಣ್ಯ ಜೀವನದಿಂದ ನಮಗೆ ಆದರ್ಶವನ್ನು, ಅವರೊಡನೆ ಅನ್ಯೋನ್ಯತೆಯಿಂದ ನಮಗೆ ಸ್ನೇಹ ಬಾಂಧವ್ಯವನ್ನು, ಅವರ ಬಿನ್ನಹದಿಂದ ನಿಶ್ಚಯ ಆಧಾರವನ್ನು ದಯಪಾಲಿಸುತ್ತೀರಿ. ಹೀಗೆ ಇಷ್ಟೊಂದು ಮಂದಿ ಸಂತರ ಸಮೂಹದ ಸಾಕ್ಷಿಯಿಂದ ಉತ್ತೇಜಿತರಾಗಿ ನಮ್ಮ ಮುಂದಿರುವ ಓಟದ ಪಂದ್ಯದಲ್ಲಿ ನಾವು ವಿಜೇತರಾಗಿ ಓಡುತ್ತಾ ಅಳಿಯದ ಮಹಿಮಾ ಕಿರೀಟವನ್ನು ಅವರೊಂದಿಗೆ ಗೆಲ್ಲುವಂತೆ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಅನುಗ್ರಹಿಸಿರಿ. ಆದ್ದರಿಂದ ದೇವದೂತರೊಂದಿಗೂ ಪ್ರಧಾನ ದೂತರೊಂದಿಗೂ ಸಂತರ ಮಹಾ ಸಮೂಹದೊಂದಿಗೂ ಸೇರಿ ನಿಮ್ಮ ಸ್ತುತಿ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು, ಸೇನೆಗಳ ದೇವರಾದ ಕರ್ತರು ಪರಿಶುದ್ಧರು. ಇಹಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಿಂದ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿಯೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಪೂಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು, ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ,
ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಯೇಸುವಿನ ಮರಣವನ್ನು ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವನ್ನು ಕೊಂಡಾಡುತ್ತೇವೆ, ಅವರ ಪುನರಗಮನವನ್ನು ನಿರೀಕ್ಷಿಸುತ್ತೇವೆ. ಆದ್ದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆ ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪಾಲ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುದ್ಧಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜಾ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫ್ ಅವರೊಂದಿಗೂ ಪುನೀತ ಪ್ರೇಷ್ಠರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ಸಂತ ಲಿಗರಿ ಅವರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ: ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನರವನ್ನು ಪಡೆದು ಪಾಪದಿಂದ ಸದಾ ವಿಮುಖರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರ, ಅಧಿಕಾರ, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು,
ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವೊಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. मोगळा जेजू, तूं भोव पवित्र सक्रामेंतांत खरोच हजर आसाय म्हूण हांव पातयेतां. हांव सर्व वस्तू प्रास तुजो चड मोग करतां आनी तुका म्हज्या आत्म्यान घेवंक आशेतां. जेजू, ह्या घडये तुका हांवें पवित्र सक्रामेंतांत घेवंक असाध्य तरी आत्मीक रितीन म्हज्या काळजांत तूं ये. तूं म्हज्या काळजांत आसाय म्हूण पातयेवन हांव तुका वेंगून धरतां आनी हांव तुजे थंय संपूर्ण एकवटीत जातां. जेजू, तुजे तावन केदिकच हांवें वेगळो जावंक म्हाका सोडिनाका. आमेन. ಬಿಡದಿರು ಯೇಸು, ಪ್ರಾರ್ಥಿಸೋಣ. ದೇವರೇ, ಸಂತ ಅಲ್ಫೋನ್ಸ್ ಮರಿಯ ಲಿಗೊರಿ ಅವರನ್ನು ನಿಮ್ಮ ನಿಷ್ಠಾವಂತ ಮೇಲ್ವಿಚಾರಕರನ್ನಾಗಿಯೂ ಈ ಅಮೋಘ ರಹಸ್ಯದ ಬೋಧಕರನ್ನಾಗಿಯೂ ನೇಮಿಸಿದ್ದೀರಿ. ನಿಮ್ಮ ವಿಶ್ವಾಸಿಗಳು ಆಗಾಗ್ಗೆ ಇದನ್ನು ಸ್ವೀಕರಿಸಲಿ. ಈ ಮೂಲಕ ಅವರು ನಿಮ್ಮನ್ನು ನಿರಂತರವೂ ಸ್ತುತಿಸುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ.
ನಿಮ್ಮಾತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶಿಲುಬೆಯೇ ನಿನ್ನ ಮಾರ್ಗ, ಮುಂದೆ ನಡೆಯುವಾಗ ಹಿಂದೆ ನೋಡದಿರು. ಯೇಸುವೇ ಜೀವದಾತ, ಯೇಸುವೇ ಜೀವದಾತ. ನಿನ್ನ ದೋಣಿಯು ನದಿಯಲ್ಲಿ ಮುಳುಗಲು ಯಾರು ಉಳಿಸರು. ಯೇಸುವನಂಬಿ ಆಶ್ರಯ ಬೇಡಲು, ಯೇಸುವನಂಬಿ ಆಶ್ರಯ ಬೇಡಲು ಅವರು ಕಾಯುವರು. ನಿನ್ನನ್ನು ತೋರೆಯರು. ಪುತ್ರರೊಡಗೂಡಿ ಅರಸೆಮ್ಮನು ತಾಯಿ. ಪವಿತ್ರ ಶಿಲುಬೆ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮ ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.